ನಮಸ್ಕಾರ ಮತ್ತೆ ನಮ್ಮ ನ್ಯೂ ಇಯರ್ಗೆ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸರಿತಾ ತಾಯಿ ಮ್ಯಾಮ್ ಸಾಗದಾಗಿರುವಂತಹ ಒಂದು ಕುಕ್ ಅಂತೂ ರೆಡಿ ಮಾಡಿದ್ದಾರೆ. ಈಗ ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಅಂತ ಅವ್ರ ಜೊತೆ ಎಸ್ ಮ್ಯಾಮ್. ಇವಾಗ ಏನು ಸ್ವೀಟ್ ಎಲ್ಲ ಹೇಳಿದ್ರು? ಹೌದು, ಸ್ವೀಟ್ ಏರಿಯಪ್ಪ. ಏರಿಯಪ್ಪ. ಓಕೆ, ನಾನು ಸರಿತಾ ಪೈ ಅಂತ ಹೇಳಿದಾಗ ಏರಿಯಪ್ಪ ಅಂತ ಹೇಳಿದೆ. ಓಕೆ, ಏರಿಯಪ್ಪಕ್ಕೆ ನೀವು ಎಂತೆಲ್ಲ ತಗೊಂಡಿದ್ದೀರಾ? ಈಗ ಇದರಲ್ಲಿ ತೊಗರಿ ಬೇಳೆ ಮತ್ತೆ ಅಕ್ಕಿ ಈಗ ಒಂಚೂರು ನೆನೆ ಇಟ್ಟಿದ್ದೇನೆ. ಒಂದು ಹೆಚ್ಚು ಬೇಡ, ಅದು 1 ಗಂಟೆ ನೆಂದರೆ ಸಾಕು. ತೊಗರಿ ಬೇಳೆ ಮತ್ತು ಅಕ್ಕಿ ಅಲ್ಲ? ಹೌದು. ಓಕೆ, ಆಮೇಲೆ ತೆಂಗಿನ ತುರಿ, ಬೆಲ್ಲ, ಏಲಕಾಯಿ. ಓಕೆ, ಫಸ್ಟಿಗೆ ಎಂತ ಬೇಕು? ಜಾರ್ ಬೇಕು, ಮಿಕ್ಸಿ ಜಾರ್. ಅಂದರೆ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ತೀರಾ? ಹೌದು. ಅಕ್ಕಿ, ಸಾಧಾರಣ 1 ಕಪ್ಪಿನಷ್ಟು ತಗೊಂಡಿದ್ದೀರಲ್ಲ? ಹೌದು. ಅಂದರೆ ಏನು ಅಕ್ಕಿ ಮತ್ತು ತೊಗರಿ ಬೇಳೆ ಮತ್ತು ಒಂದು ಇದೆ ಹೆರ್ಮಣೆ ತೆಂಗಿನ ತುರಿ ಅಲ್ಲ? ಈಗ ಹೆರ್ಮಣೆ ಏನು ಹೇಳಿದ್ ನೀವು? ಒಂದು ಹೆರ್ಮಣೆ ತೆಂಗಿನ ತುರಿ ಹೇಳುದು. ಹೆರ್ಮಣೆ ಅಂತ ಹೇಳುದು? ಹೌದು. ಓಕೆ, ಇದಕ್ಕೆ ನೀರು ಹಾಕ್ಬೇಕಾ? ಒಂಚೂರು ಹಾಕಿ, ಹೆಚ್ಚು ಹಾಕಬೇಡಿ, ಅಂದರೆ ಬೆಲ್ಲ ಹಾಕ್ಲಿಕ್ಕುಂಟು. ಅದಿದ್ದಕ್ಕೆ ಇವಾಗ ಒಂದು ಚೂರು ಹಾಕ್ಬೇಕಾ? ಅದು ಗ್ರೈಂಡ್ ಆಗಬೇಕಲ್ಲ, ಸಾಕು 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 ಸಾಕು. ಅಂದರೆ ಹೆಚ್ಚು ತೆಳು ಆಗಬಾರ್ದು. ತೆಳು ಆಗಬಾರ್ದು, ಹೌದು. ಆಗಿದೆ ಅಂತ ಕಾಣುತ್ತೆ. ಹೌದು. ಅದಕ್ಕೆ ಇನ್ನು ಬೇರೆ ಬೆಲ್ಲ ಹೌದು, ಬೆಲ್ಲ ಅರಿವಾಗಲೇ ಹಾಕೋದು. ಬೆಲ್ಲ ಹಾಕಿ ಮಿಕ್ಸ್ ಮಾಡಬೇಕಲ್ಲ? ಬೆಲ್ಲ ಹಾಕಿ ಈ ಏಲಕಾಯಿ ಹೀಗೆ ಹಾಕಿದರೂ ಆಗ್ತದೆ, ಅದು ಗ್ರೈಂಡ್ ಆಗ್ತದೆ ಪರಿಮಳಕ್ಕೆ. ಓಕೆ, ಮತ್ತೆ ಮತ್ತೆ ಈಗ ಬೆಲ್ಲ. ನಾವು ಉಪ್ಪು ಅಂತ ಬಂದಾಗ ಒಂದು ಚಿಟಿಕೆ ಉಪ್ಪು, ಅಂದರೆ ಎಲ್ಲದಕ್ಕೊಂದು ಉಪ್ಪು ಬೇಕೇ ಬೇಕು. ಉಪ್ಪು ಬೇಕು, ಅದೇ ಸ್ವೀಟ್ ಆದರೂ ಆಗಲಿ. ಸರಿ, ನೀರು ಸಾಕಾಗುತ್ತಾ? ಸಾಕು ಸಾಕು. ಬೆಲ್ಲ ಇದಾಗ್ತದೆ, ನೀರು ಬಿಡು. ಗ್ರೈಂಡರ್ ಆಗುವಾಗ ನೀರು ಆಗ್ತದೆ. ನೋಡಿ, ಆದರೂ ಕೂಡ ನೀರು ಬರ್ತಾ ಇತ್ತು. ಅದೇ ಇಲ್ಲಿ ಬಾಣಲೆ ಒಲೆ ಒರೆಸ್ಕೊಳ್ಬೇಕಲ್ಲ? ಬಾಣಲೆಗೆ ಇದು ಡೀಪ್ ಫ್ರೈ ಮಾಡಿದ್ದಲ್ಲ? ಹೌದು. ಇದು ಎಣ್ಣೆಯನ್ನು ಹಾಕೋದು. ಈಗ ಅಲ್ಲಿ ಕಾಯುವಾಗ ಇಲ್ಲಿ ನಾವು ಇದನ್ನು ರೆಡಿ ಮಾಡುವ. ರೆಡಿ ಮಾಡಿರ್ಬೇಕಲ್ಲ? ತಳು ಆಯ್ತಾ? ಇದು ತೊಂದರೆ ಇಲ್ಲ, ನಡೀತದ? ಇಷ್ಟು ತಳು ಕೂಡ? ಹೌದು. ಓಕೆ, ಹಾಗಾದರೆ ನಾವು ಈಗ ಸ್ವಲ್ಪ ಕೂಡ ನೀರು ಕೂಡ ಆ್ಯಡ್ ಮಾಡೋದಿದ್ರೆ ಕರೆಕ್ಟ್ ಆಗ್ತದೆ? ಅದೇ ಆಗ್ತದೆ. ಕರೆಕ್ಟಾಗಿದ್ದು ಆಯಿತಾ? ಬೆಲ್ಲ ಸುರುವಿಗೆ ಹಾಕಿದರೆ ಇದು ನೈಸ್ ಆಗೋದಿಲ್ಲ. ಅಕ್ಕಿ ಮತ್ತು ತೊಗರಿ ಬೇಳೆನು ಇದು ಮಾಡಿ ಮತ್ತೆ ಬೆಲ್ಲ ಹಾಕಿ. ಈಗ ಇದು ಈ ಪಾಕಕ್ಕೆ ಬರಬೇಕು. ಈ ಪಾಕಕ್ಕೆ ಬರಬೇಕಲ್ಲ? ಓಕೆ. ನಾವು ಈಗ ಈ ಥರ ಡೀಪ್ ಫ್ರೈ ಮಾಡೋದಿದ್ರು ಕೂಡ ನಾರ್ಮಲ್ ಆಗಿ ನಾವು ಆಫ್ ಮಾಡ್ತೇವಲ್ಲ, ಆ ಥರ ಕೂಡ ಮಾಡ್ಕೊಳ್ಬೋದು. ಅದೇ ಇದಕ್ಕೆ ಮಾತ್ರ ಏರಿಯಪ್ಪ ಹೇಳ್ತೇವೆ. ಹಾಗೆ ಅಂದರೆ ಸಾಧಾರಣ ಹೇಳುವುದಾದ್ರೆ ಬಡವರ ಮಾಲ್ಪುರಿ ಹೇಳ್ತಾರಲ್ಲ, ಬಡವರಿಗೆ ಅಂತ ಹೇಳಿದ್ರೆ ತುಪ್ಪ ತರಲಿಕ್ಕೆ ಆಗೋದಿಲ್ಲಲ್ಲ, ಹಾಗೆ ಎಣ್ಣೆಯಲ್ಲಿ ಕಾಯಿಸಿ ಆ ಥರ. ಹೌದು, ಅದೇ ಹಾಗೂ ಉಂಟಾ? ಈಗ ಬಡವರು ಮಾಲ್ಪುರಿ, ಈಗ ಬಡವರ ಬಾದಾಮನ್ನ ನಾವು ಹೇಳ್ತೇವಲ್ಲ, ಅದೇ ಥರನ? ಅದೇ ಅದೇ. ಓಕೆ, ಎಸ್ ಮ್ಯಾಮ್ ಹೇಳಿ. ಈಗ ನಾರ್ಮಲ್ ಆಗಿ ಏರಿಯಪ್ಪ ಈ ಥರದ್ದೆಲ್ಲ ನೀವು ಇದರಲ್ಲಿ ಮಾಡಿರ್ತೀರಾ? ಬೇರೆ ಯಾವುದೆಲ್ಲ ಸ್ವೀಟಲ್ಲಿ ಮಾಡ್ತಿದ್ದೀರಾ? ಸ್ವೀಟ್ ನಾನು ತುಂಬ ಥರದ್ದು ಮಾಡ್ತೇನೆ. ಹೌದು, ಅಂದರೆ ಈಗ ಇದು ಈಸಿ ಆಗಲಿ ಅಂತೇಳಿ ಇದನ್ನು ತಗೊಂಡು ಬಂದಿದ್ದೇನೆ. ಈಸಿ ಅಂದರೆ ಬೇಗ ಕೂಡ ಆಗ್ತದೆ. ಮತ್ತೆ ಯಾವಾಗಲೂ ನಮ್ಮ ವೀಕ್ಷಕರು ಏನು ತಪ್ಪಿದೆ ನೋಡೋದಕ್ಕಿಂತ ಈಸಿಯಲ್ಲಿ ಮಾಡಲಿ. ಅದೇ ಅದೇ. ಈಗ ಮುಂಚೆ ನಮ್ಮ ಮನೆಯಲ್ಲಿ ತಂದೆ ಯಾವಾಗಲೂ ಹೇಳ್ತಿದ್ದು, ತಿಂಗಳಿಗೊಮ್ಮೆ ಆದರೆ ಮಾಡಿಸ್ತಿದ್ರು ತಂದೆ ಈ ಥರದ್ದು ಏರಿಯಪ್ಪ ಮನೆಯಲ್ಲಿ ಸ್ವೀಟಿಗೆ. ಇದೆಲ್ಲ ನಾವು ಅದೇ ಸಂಜೆ ಟೈಮಿಗೆಲ್ಲ ತಿನ್ನುವಂಥದ್ದು? ಹೌದು, ಬೆಳಿಗ್ಗೆದು ಬ್ರೇಕ್ಫಾಸ್ಟಿಗೆ ಆಗೋದಿಲ್ಲ. ಅದೇ ಮತ್ತೆ ಗೆಸ್ಟ್ ಬಂದರೆ ಇಡ್ಬೋದು ಹಾಗೆ. ಆದರೆ ನಿಮ್ಮ ತಂದೆಯವರೆಲ್ಲ ತಿಂಗಳಿಗೊಂದ್ಸಲ ಅಂತೂ ಪಕ್ಕ ಇರುತ್ತೆ? ಅದೇ ಅದೇ. ಓಕೆ ಓಕೆ, ಆಲ್ಮೋಸ್ಟ್ ಆಯಿಲ್ ಅಂತೂ ಬಿಸಿಯಾಗಿದೆ. ಈಗ ಏರಿಯಪ್ಪ ಅಂತೂ ಆಯಿಲಿಗೆ ಬೀಳಬೇಕಲ್ಲ? ಅಷ್ಟು ದೊಡ್ಡದು ಬಿಡ್ತಾರಲ್ಲ? ಹೌದೌದು. ಈ ಥರ ಒಂದೊಂದೇ ಹಾಕಿ ಮಾಡ್ಕೊಳ್ಳೋದು? ಹೌದು, ಒಂದೊಂದೇ ಹಾಕೋದು. ಆವಾಗಲೇ ಹೇಳಿದ್ರಿ ನೋಡಿ, ಯಾವುದು ಮಾಲ್ಪುರಿ ಅಂತ ಹೇಳಿದ್ರೆ ಬಡವರ ಮಾಲ್ಪುರಿ, ಅದೇ ಥರ ಬರುತ್ತೆ. ಓಕೆ,
ನಾನು ಅಂದ್ಕೊಂಡೆ ನೀವು ಆಪ್ ಅಂತ ಬಂದಾಗ ಈ ಚಿಕ್ಕ ಚಿಕ್ಕದು ಇಲ್ಲ ಬರುತ್ತೆ ಇಲ್ಲ ಆ ಥರ ಇಲ್ಲ ಮಾಲ್ಪುರಿ ಥರ ಬರ್ತದೆ. ಮಾಲ್ಪುರಿ ಥರನೇ ಬರುತ್ತೆ. ಹೌದು, ಆಯಿಲಿಗೆ ಹಾಕಿದಾಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಲ್ಲ. ಹ್ಞೂ ಓಕೆ, ಆಯ್ತು. ಅಷ್ಟು ರೆಡಿ ಅಲ್ಲ? ಆಫ್ ಮಾಡೋದಾ? ಹ್ಞೂ ನೀವು ಹೇಳಿದಾಗೆ ಇದು ಪಕ್ಕ ನೋಡಲಿಕ್ಕೆ ಬಡವರ ಮಾಲ್ಪುರಿ ಅಂತಾನೆ ಉಂಟು. ಅದೇ ಎಸ್ ಈಗ ಸರ್ವ್ ಮಾಡೋದಲ್ಲ? ಸರ್ ಮಾಡಿ. ಈಗ ಬಿಸಿ ಬಿಸಿ ಆದ ಏರಿಯಪ್ಪ ರೆಡಿಯಾಗಿದೆ. ಏರಿಯಪ್ಪ ರೆಡಿ ಅಲ್ಲ? ಏರಿಯಪ್ಪ, ಇದಕ್ಕೆ ಹೆಸರು ಏರಿಯಪ್ಪ. ಹೆಸರು ಏರಿಯಪ್ಪ. ನೋಡ್ಲಿಕ್ಕೆ ಮಾತ್ರ ಮಾಲ್ಪುರಿ ಥರ ಕಾಣ್ತಾ ಉಂಟು, ಚೆನ್ನಾಗುಂಟು. ನಾರ್ಮಲ್ ಆಗಿ ನಾವು ಮನೆಯಲ್ಲೆಲ್ಲ ಹೌದೌದು, ಅಂಗಡಿಯಿಂದೆಲ್ಲ ಮಾಲ್ಪುರಿ ಎಲ್ಲ ತಂದಿರ್ತೇವೆ. ನಮಗೆ ದಿಢೀರ್ ಮಾಡ್ಬೋದು, ದಿಢೀರಾಗಿ ಮನೆಯಲ್ಲ ಮಾಡ್ಬೋದು, ಈಸಿ ಕೂಡ ಅಂತ. ಹೌದು, ಈಸಿ. ಅಕ್ಕಿ ಮತ್ತು ಅದೇ ತೊಗರಿಬೇಳೆ, ತೊಗರಿಬೇಳೆಯನ್ನು ನೆನೆ ಹಾಕಿಟ್ರೆ ಆಯ್ತಲ್ಲ? ಅದೇ ಅದು ಕೂಡ 1 ಗಂಟೆ ಸಾಕು ನೆನೆಸಿಟ್ಟು. ಓಕೆ, ಟೇಸ್ಟ್ ನೋಡಲಾಗದ್ರೆ ಈಗ? ಆಯ್ತು. ಓಕೆ ಓಕೆ ಸರಿ, ನಾನು ಸಾಕಾಗಿರುವಂತಹ ಏರಿಯಪ್ಪ ಅಂತೂ ರೆಡಿ ಮಾಡಿ ಕೊಡಿದ್ರೆ ಗಮತಾಗಿ ಕಾಣ್ತಾ ಉಂಟು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಏರಿಯಪ್ಪ ತಯಾರಿಸುವ ವಿಧಾನ: ಮೊದಲಿಗೆ ನೆನೆಸಿದ ತೊಗರಿಬೇಳೆ ಹಾಗೂ ಬೆಳ್ತಿಗೆ ಅಕ್ಕಿಗೆ 2 ರಿಂದ 3 ಚಮಚದಷ್ಟು ತೆಂಗಿನ ತುರಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ 1 ಕಪ್ ಬೆಲ್ಲ, ಏಲಕ್ಕಿ, ಚಿಟಿಕೆ ಉಪ್ಪು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಆ ನಂತರ ಕಾದ ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ಹುಯ್ದು ಒಂದೊಂದಾಗಿ ಕರಿಯಿರಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಏರಿಯಪ್ಪ ಸವಿಯಲು ಬಲು ರುಚಿ. ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಸುಕ್ಕ, ಯಾವುದು ಸುಕ್ಕ? ಮೆಳಕೆ ಬರಿಸಿದ ಮೆಂತೆಕಾಳಿನ ಮೊಳಕೆ ಬರಿಸಿದ ಮೆಂತೆಕಾಳಿನ ಸುಕ್ಕ. ಇನ್ನೊಂದು ಏರಿಯಪ್ಪ. ಏರಿಯಪ್ಪ ಫೇಮಸ್ ಆಗಿದೆಲ್ಲ ಈಗ. ಓಕೆ, ಈಗ ಯಾವ್ದು ನೋಡೋ ಟೇಸ್ಟ್ ಫಸ್ಟಿಗೆ? ಖಾರ ಮಾಡಿ ಮತ್ತೆ ಸ್ವೀಟ್ ಖಾರ ನೋಡಿ ತಗೊಳ್ಳಿ. ಆ್ಯಕ್ಚುಲಿ ಇದು ಊಟಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ. ಊಟಕ್ಕೂ ಆಗ್ತದೆ, ಚಪಾತಿಗೆ. ಚಪಾತಿಗೆಲ್ಲ ಒಳ್ಳೆ. ಕೈ ಬರ್ತದಾ? ಇಲ್ಲ, ಅದೇ ಕೈ ಬರುದಿಲ್ಲ. ಮೆಂತೆದು ಸ್ವಲ್ಪ ಫ್ಲೇವರ್ ಹಾಗೆ ಗೊತ್ತಾಗ್ತದೆ, ಫ್ಲೇವರ್ ಗೊತ್ತಾಗ್ತದೆ, ಚೆನ್ನಾಗಿರುತ್ತೆ. ಹರಬಾರ್ದು, ಕೈ ಸ್ವಲ್ಪ ಕೂಡ ಬರಲ್ಲ. ಮತ್ತೆ ಇದು ಊಟಕ್ಕೆ ಅಂತೂ ಪಕ್ಕ ಹೇಳಿದ್ ಮಾಡಿ. ಸ್ವಲ್ಪ ಗಟ್ಟಿ ಇದ್ರೆ ನಾವು ಗಂಜಿ ಊಟಕ್ಕೆ ಕೂಡ ತಗೊಳ್ಬಹುದು. ಹೌದು, ಈಗ ಗಟ್ಟಿ ಆಗಿದೆ ಅಲ್ಲ ಈಗ. ಸುಕ್ಕ ಅಂತ ಹೇಳಿದಾಗ ಗಂಜಿ ಊಟಕ್ಕೆಲ್ಲ ತಗೊಳ್ಬೋದಲ್ಲ. ವೆಜ್ಜಿನವರಿಗೆ ಸುಕ್ಕ ಯಾವುದು? ಮೆಂತೆಕಾಳಿನ ಸುಕ್ಕ ರೆಡಿ ಆಗಿದೆ. ಈಗ ಇನ್ನೊಂದು ಸ್ಪೆಷಲ್ ಇದು ಕೂಡ ಮೇನ್ ಅಂತಂದ್ರೆ ಶುಗರ್ ಇದ್ದವರಿಗೆ ಭಾರಿ ಬೆಸ್ಟ್, ಭಾರಿ ಒಳ್ಳೇದು. ಹೌದೌದು, ಮೆಂತೆ ಆರೋಗ್ಯಕ್ಕೂ ಒಳ್ಳೇದು. ಅದೇ. ಈಗ ಏರಿಯಪ್ಪ ಯಾವ ರೀತಿ ಇದೆ ಅಂತದ್ದು ನೋಡುವ. ನೋಡ್ಲಿಕ್ಕೆ ಸೇಮ್ ಮಾಲ್ಪುರಿ ಥರ ನಿಂತಲ್ಲ? ಹೌದು, ತಗೊಳ್ಳಿ. ಟೇಸ್ಟ್ ಹಾಗೆ ಉಂಟು ಮ್ಯಾಮ್, ಮಾಲ್ಪುರಿ ಥರನೇ. ಹೌದು, ಗಮದಾಗಿ ಉಂಟು. ಸೈಡಿಗೆಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ. ಇದೆಲ್ಲ ನಾವು ಟೀ ಜೊತೆಗೆಲ್ಲ ರೆಡಿ ಮಾಡ್ತೀವಿ ಅಂತ ಹೇಳ್ಬೋದಲ್ಲ? ಯಾರಾದರೂ ನೆಂಟರು ಬಂದಾಗ ಎಷ್ಟು ಬಂದರೂ ಈ ಥರ ಮಾಡಿಕೊಂಡು ಗಮ್ಮತ್ತಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹೌದು, ಚೆನ್ನಾಗಿದೆ ಮ್ಯಾಮ್. ಮಾಡಿ ನಾವು 1 ವಾರ ತನಕ ಇಡ್ಬೋದು. ಇದು 1 ವಾರ ತನಕ ಇಡ್ಬೋದು. 1 ವಾರ ತನಕ ಇಡ್ಬೋದಾ? ಇಡ್ಬೋದು, ಏನಾಗುದಿಲ್ಲ. ಏನಾಗುದಿಲ್ಲ. ಗಮದಾಗಿದೆ. ಏರಿಯಪ್ಪ ಅಂತೂ ಟೇಸ್ಟ್ ಗಮತ್ ಬಂದಿದೆ. ಸ್ಪೆಷಲ್ ಆಗಿ ಸುಕ್ಕ ಕೂಡ ಚೆನ್ನಾಗಿದೆ. ಹೇಗೆ ಅನಿಸ್ತು ನಿಮಗೆ? ಒಳ್ಳೆಯದಾಗಿದೆ ಅಲ್ಲ? ಅಡುಗೆ ಕೂಡ ಚೆನ್ನಾಗಿದೆ, ಆರೋಗ್ಯಕ್ಕೂ ಒಳ್ಳೆಯದು. ಯಾವುದು ನೀವು ಮೆಂತೆ ಎಲ್ಲ ಹೇಳಿದರೆ. ಮತ್ತು ಏರಿಯಪ್ಪ ಹೇಳುವಂಥದ್ದು ಟೀ ಜೊತೆ ತಿನ್ನುವಂಥದ್ದು. 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ, ಒಂದು 2 ಡಿಶ್ ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಜಗತ್ತಾರ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ ಸರ್, ಮ್ಯಾಮ್ ಸಾಕಾಗಿರುವಂತಹ ಮೊಳಕೆ ಬರಿಸಿದ ಮೆಂತೆಕಾಳಿನ ಸುಕ್ಕ ಮತ್ತು ಸ್ಪೆಷಲ್ ಆಗಿ ಏರಿಯಪ್ಪ ಇವರು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ ನೀವು ಕೂಡ ಮನೆಗೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಇದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.